ಮಂಗಳೂರಿನ ಬನ್ಸ್ ಹಾಸ್ಟೆಲ್ನಲ್ಲಿ ಎನ್ಜೆ ಲೋಟಸ್ ಅವೆನ್ಯೂನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಅನಂತ್ ಆ್ಯಂಡ್ ಕಂಪನಿ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ನಗರದ ಕುದ್ಮಲ್ ರಂಗರಾವ್ ರಸ್ತೆಯ ಎನ್ಜೆ ಲೋಟಸ್ ಅವೆನ್ಯೂ ಎದುರು 3ನೇ ಮಹಡಿಯಲ್ಲಿ ಅನಂತ್ ಆ್ಯಂಡ್ ಕಂಪನಿಯ ನೂತನ ಕಚೇರಿ ಉದ್ಘಾಟನೆಗೊಂಡಿತು. ನೂತನ ಕಚೇರಿಯನ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿತಾಯ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ನಂತರ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಇದೇ ವೇಳೆ ಪ್ರೊಫೆಸರ್ ಪಿಎಸ್ ಎಡಪಡಿತಾಯ ಅವರು ಮಾತನಾಡಿ, ಅನಂತ್ ಆ್ಯಂಡ್ ಕಂಪನಿ ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸಿರುವುದು ಸಂತೋಷದ ವಿಚಾರ. ಅನಂತ್ ಅವರು ಶ್ರಮಪಟ್ಟು ಒಂದು ಕಂಪನಿಯನ್ನ ಹುಟ್ಟು ಹಾಕಿರುವುದು ಶ್ಲಾಘನೀಯ ಎಂದು ಹೇಳಿದ್ರು. ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಇವತ್ತು ಅದು ಬಹಳ ಮುಖ್ಯ ಆಗುತ್ತೆ. ಯು ಹ್ಯಾವ್ ಟು ಕೀಪ್ ಯುವರ್ ಪೀಪಲ್ ಇನ್ ಗುಡ್ ಹ್ಯೂಮರ್. ಇವತ್ತು ಅವರ ಆಫೀಸ್ ನೋಡುವಾಗ ಮೋರ್ ಸ್ಪೇಷಿಯಸ್ ಅಷ್ಟೇ ಅಲ್ಲ, ಮಾಡ್ಯುಲರ್ ಮಾತ್ರ ಅಲ್ಲ, ಒಂದು ರೀತಿಯ ಪಾಸಿಟಿವ್ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಕಾಣ್ತದೆ. ಯಾಕಂದ್ರೆ ಕೆಲಸ ಮಾಡೋರು ದೇ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ದೇರ್ ಬ್ಲಡ್ ಸ್ವೆಟ್ ಅಂಡ್ ಟಿಯರ್ಸ್ ಟು ಸಕ್ಸಸ್ ಆಫ್ ದ ಇನ್ಸ್ಟಿಟ್ಯೂಷನ್. ಇವತ್ತು ಬೇಕಾಗುವಂಥದ್ದು ಟೀಮ್ ವರ್ಕ್. ಆ ಟೀಮ್ ವರ್ಕ್ ಮಾಡಬೇಕಾದ್ರೆ ದೇರ್ ಶುಡ್ ಬಿ ರ್ಯಾಲಿ ಟೀಮ್. ಆ ರ್ಯಾಲಿ ಟೀಮ್ ಒಂದು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ 3 ಕಂಡೀಷನ್ಸ್ ಬಹಳ ಮುಖ್ಯ. ಫಿಸಿಕಲ್, ಸೋಷಿಯಲ್ ಅಂಡ್ ಸೈಕಲಾಜಿಕಲ್ ಕಂಡೀಷನ್ಸ್ ಅವೈಲೇಬಲ್ ಇನ್ ದ ವರ್ಕ್ ಪ್ಲೇಸ್ may motivate or demotivate the workforce ಅಂತ ನಾವು ಓದ್ತೇವೆ. ನಾನು ಸ್ಟೂಡೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿ ನಾನು ಅರ್ಥ ಮಾಡಿಕೊಂಡು ಬಂದದ್ದು, ಹಾಗೆ ಪ್ರಾಕ್ಟೀಸ್ ಮಾಡುವಾಗಲೂ ನಾನು ಅರ್ಥ ಮಾಡಿಕೊಂಡದ್ದು ಇದೇ ರೀತಿ. ಪೀಪಲ್ ಕ್ಯಾನ್ ಕೀಪ್ ದ ಪ್ಲೇಸ್ ಅಂಡ್ ಸೆಟ್ ದ ಪೇಸ್ ಆಫ್ ಪ್ರೋಗ್ರೆಸ್ ಆಫ್ ಎನಿ ಆರ್ಗನೈಸೇಷನ್. ದೇ ಕ್ಯಾನ್ ಮೇಕ್ ಆರ್ ಮಾರ್ ದ ಸಕ್ಸಸ್ ಆಫ್ ಎನಿ ಇನ್ಸ್ಟಿಟ್ಯೂಷನ್. ಆದ ಕಾರಣ ಯಾವುದೇ ಒಂದು ಆರ್ಗನೈಸೇಷನ್ ಸಕ್ಸಸ್ ಆಗಬೇಕಾದ್ರೆ ಅದು ಸ್ಮಾಲ್ ಇರ್ಬೋದು, ಮೈಕ್ರೋ ಇರ್ಬೋದು, ಮೀಡಿಯಂ ಇರ್ಬೋದು, ಲಾರ್ಜ್ ಇರ್ಬೋದು. ಒಂದು ಆರ್ಗನೈಸೇಷನ್ ಆಗಬೇಕಾದ್ರೆ there are 9 key elements of an organization. ಈ ಸಂದರ್ಭದಲ್ಲಿ ಎಸ್ಎಸ್ ನಾಯಕ್, ಸಿಎ ಅನಂತ ಪದ್ಮನಾಭ್ ಮತ್ತು ಫ್ಯಾಮಿಲಿ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.